ಈ ದೇಶದ ಎಲ್ಲಾ ಜನರಿಗೆ ಗೊತ್ತಿರ್ತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ. ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಾಮಾಜಿಕ ನ್ಯಾಯದಿಂದ ವಂಚಿತರಾದಂತಹ ದುರ್ಬಲ ವರ್ಗದ ಪರವಾಗಿ ಕೆಲಸ ಮಾಡಿದಂತಹ, ಬಡವರಿಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರ್ತಕ್ಕಂಥ 20 ವರ್ಷ ಆರ್ಥಿಕ ಕಾರ್ಯಕ್ರಮಗಳು ಕೊಟ್ಟು ಬಡವರಿಗೆ ಸಬಲೀಕರಣದ ಶಕ್ತಿಯನ್ನು ಕೊಟ್ಟು ಇವತ್ತು ಮೈ ತುಂಬ ಬಟ್ಟೆ ಹಾಕೊಂಡು ಗೌರವದಿಂದ ಈ ಸಮಾಜದಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಒಂದು ಅನಿರೀಕ್ಷಿತ ಸೋಲಾಯಿತು. ಅಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮತ್ತೊಮ್ಮೆ ಲೋಕಸಭೆಗೆ ಕಳಿಸಬೇಕು ಅಂತ ಹೇಳಿ ಸಮಸ್ತ ಬಡವರ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರ ಅಪೇಕ್ಷೆ, ಆಸೆ ಇತ್ತು. ಅದಕ್ಕೆ ಆ ಚುನಾವಣೆ ಅಂತ ಹೇಳಿದ್ರೆ ಒಂದು ಮಹತ್ವಪೂರ್ಣವಾದಂತಹ ಚುನಾವಣೆ. ಆ ಚುನಾವಣೆಗೆ ಚಂದ್ರೇಗೌಡರು ಲೋಕಸಭಾ ಅಭ್ಯರ್ಥಿಯಾಗಿ ಸದಸ್ಯರಾಗಿದ್ದಂಥವ್ರು ಅವರು ರಾಜೀನಾಮೆಯನ್ನು ಕೊಟ್ಟು ಈ ಕ್ಷೇತ್ರವನ್ನ ಮತ್ತೆ ಇಂದಿರಾ ಗಾಂಧಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ 1978ನೇ ಇಸ್ವಿ ಬಹುಶಃ ಅದೊಂದು ಚರಿತ್ರೆಯಲ್ಲಿ ಬರೆದಿರಬೇಕಾದಂತಹ ದಿವಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಬೆಳ್ತಂಗಡಿ ಭಾಗದಲ್ಲಿ ಇಲ್ಲಿಯ ಸಮಸ್ತ ಕಾರ್ಯಕರ್ತರ ಶಕ್ತಿಯನ್ನ ವಿನಿಯೋಗ ಮಾಡಿ ದೇಶದ ದೊಡ್ಡ ದೊಡ್ಡ ವಿಪಕ್ಷದ ಮುಖಂಡರುಗಳು ಬಂದು ಇಲ್ಲಿ ಕ್ಯಾಂಪ್ ಮಾಡಿ, ಆವಾಗ ವಿಪಕ್ಷ ಅಲ್ಲ ಆಡಳಿತ ಪಕ್ಷದ ಮುಖಂಡರುಗಳು ಕ್ಯಾಂಪ್ ಮಾಡಿ ಬಹುಶಃ ಇಂದಿರಾ ಗಾಂಧಿಯನ್ನು ಸೋಲಿಸಬೇಕು ಅಂತ ಅಹೋರಾತ್ರಿ ದುಡಿದಿರ್ತಕ್ಕಂಥ ಕಾಲ ನಮ್ಮ ಕಣ್ಣಿಗೆ ಕಟ್ತಾ ಇದೆ. ಅಂತ ಸಂದರ್ಭದಲ್ಲಿ ಬೆಳ್ತಂಗಡಿಯ ಜನತೆ ಕಾಂಗ್ರೆಸ್ ಮೇಲೆ ಪ್ರೀತಿಯನ್ನು ಇಟ್ಟು ಅತ್ಯಂತ ಹೆಚ್ಚು ಮತವನ್ನು ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಬೆಳ್ತಂಗಡಿ ಕ್ಷೇತ್ರ. ಕಾಂಗ್ರೆಸ್ ಪಕ್ಷ ಸತತವಾಗಿ ಜನರ ಜೊತೆ ಕೆಲಸ ಮಾಡಿಕೊಂಡು ಬಂದಂತ ಇತಿಹಾಸ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಬಹುಶಃ ಕಾಂಗ್ರೆಸ್ಗೆ ಸೋಲಾಗಿದೆ. ಅಪಪ್ರಚಾರಗಳು ಬಹುಶಃ ವರ್ತಮಾನ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷ, ಆ ಪಕ್ಷಕ್ಕೆ ಹೆಸರು ಭಾರತೀಯ ಜನತಾ ಪಕ್ಷ ಅಂತ ನಾನು ಹೇಳುವುದಿಲ್ಲ, ಭಾರತೀಯ ಜೂಟ್ ಪಾರ್ಟಿ. ಭಾರತೀಯ ಜೂಟ್ ಪಾರ್ಟಿ ಸುಳ್ಳು ಹೇಳ್ತಕ್ಕಂಥ ಒಂದು ನಡವಳಿಕೆಯನ್ನು ಮಾಡಿಕೊಂಡು ಬಂದಂತಹ ಪಕ್ಷ. ಅವರ ಯಾವುದೇ ವಿಚಾರಗಳಿರ್ಬೋದು ಅದು ಸುಳ್ಳು ಅಪಪ್ರಚಾರ ಮಾಡಿ ಸಂದರ್ಭಕ್ಕೆ ಅವರು ಜನರನ್ನ ಮರಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಧರ್ಮದ, ಭಾಷೆಯ, ದೇಶದ ಹೆಸರನ್ನು ಹೇಳಿಕೊಂಡು ಜನರ ವಂಚಿಸಿ ಮತವನ್ನು ಪಡೆಯತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಸರಿಸುಮಾರು 5 ವರ್ಷಗಳ ಹಿಂದೆ ಲೋಕಸಭಾ ಚುನಾವಣೆ ಬಂದಾಗ ಸನ್ಮಾನ ಮೋದಿ ಅವರನ್ನು ಈ ಕರ್ನಾಟಕ ಜನತೆ ಕಣ್ಣಲ್ಲಿ ಸರಿಯಾಗಿ ಕಾಣಲಿಲ್ಲ. ಅವರ ಕಟೌಟ್ಗಳು ಭಾರಿ ಹಳ್ಳಿಯಲ್ಲಿ ಬಂತು. ಹಳ್ಳಿಯಲ್ಲಿ ಬಂದಾಗ ಮೋದಿ ಸಾಹೇಬರು ಭಾರಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆ ಕಟೌಟ್ ನಲ್ಲಿ ಮಾತು ನೋಡಿ, ಕಟೌಟ್ ಅನ್ನು ನೋಡಿ ಜನ ವೋಟ್ ಹಾಕಿದ್ರು. ಭರವಸೆಗಳು ಅಷ್ಟಿತ್ತು. ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅನೇಕ ವರ್ಷಗಳ ಕಾಲ ಅಧಿಕಾರ ಮಾಡಿದೆ, ಬಡವರಿಗೆ ಏನನ್ನು ಮಾಡಲಿಲ್ಲ. ನನಗೆ ಕೇವಲ ಕೆಲವೇ ದಿನಗಳು ಅಧಿಕಾರ ಕೊಡಿ, ನಾನು ಬದಲಾವಣೆ ತರ್ತೇನೆ ಅಂತ ಹೇಳಿ ಮಾತು ಕೊಟ್ಟು ಅನೇಕ ಭರವಸೆಯನ್ನ ಕೊಟ್ಟಿದ್ದಾರೆ. ಭರವಸೆಗಳು ನಿಮ್ಗೆಲ್ಲ ಮರೆತಿರ್ಲಿಕ್ಕೆಲ್ಲ ನೆನಪಿದೆ. ವಿದೇಶದಿಂದ ಕಪ್ಪು ಹಣವನ್ನು ತರ್ತೇನೆ, ವಿದೇಶದ ಸ್ವಿಸ್ ಬ್ಯಾಂಕ್ ಅಲ್ಲಿ ನೀವು ಕೇಳಿ, ಸ್ವಿಸ್ ಬ್ಯಾಂಕ್ ಅಂತ ಇದೆ. ಸ್ವಿಸ್ ಬ್ಯಾಂಕಿನ ಜಗತ್ತಿನ ಎಲ್ಲಾ ಶ್ರೀಮಂತರು ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡು ಇಡ್ತಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ. ನಮ್ಗೆ ಗೊತ್ತಿಲ್ಲ ಅದು ಸ್ವಿಸ್ ಬ್ಯಾಂಕ್ ಅಂತ ಏನು ಅಂತ ಹೇಳಿ, ಅದನ್ನು ನೋಡಿಯೂ ಇಲ್ಲ ನಾವು. ಆ ಸ್ವಿಸ್ ಬ್ಯಾಂಕ್ ಬಿಜೆಪಿಯರ ಮಾತಿನ ವೈಖರಿ ಹೇಗಿತ್ತು ಅಂತ ಹೇಳಿದ್ರೆ, ಆ ಸ್ವಿಸ್ ಬ್ಯಾಂಕ್ ನಲ್ಲಿ ಕಾಂಗ್ರೆಸ್ ಅವರ ದುಡ್ಡಿದೆ. ಅದರಲ್ಲಿ ಮುಖ್ಯವಾಗಿ ನೆಹರು ಕುಟುಂಬದ ಎಲ್ಲ ತಲೆಮಾರಿನ ಜನರ ದೊಡ್ಡ ಪ್ರಮಾಣದ ದುಡ್ಡು ಇದೆ ಅಂತ ಹೇಳಿ ಪ್ರಚಾರವನ್ನು ಮಾಡಿದೆ. ನಾವು ಅಧಿಕಾರಕ್ಕೆ ತನ್ನಿ, ನಾವು ವಿದೇಶಿ ಕಪ್ಪನ್ನು ತರ್ತೇವೆ, ಪ್ರತಿಯೊಂದು ಕುಟುಂಬಕ್ಕೆ 15 ಲಕ್ಷ ಕೊಡ್ತೇವೆ ಅಂತೇಳಿ ವ್ಯಾಖ್ಯಾನ ಮಾಡಿದರು. ಬಂಧುಗಳೇ, ಇವತ್ತು 5ನೇ ವರ್ಷ ಚುನಾವಣೆ ನಡೆಯುತ್ತಾ ಇದೆ. ಇವರಿಗೆ ಸ್ವಿಟ್ಜರ್ಲ್ಯಾಂಡ್ ಎಲ್ಲಿದೆ ಅಂತ ಮರೆತು ಹೋಯ್ತಿದೆ. ಸ್ವಿಸ್ ಬ್ಯಾಂಕ್ ಏನು ಅಂತ ಗೊತ್ತಿಲ್ಲ ಹೋಯ್ತು. ಯಾಕೆ ಇವರಿಗೂ ಸ್ವಿಸ್ ಬ್ಯಾಂಕಿನ ಹಣ ತರ್ತಾನೆ ಅಂತ ಹೇಳಿ ಜನರನ್ನ ಮೋಸ ಮಾಡಿರ್ತಕ್ಕಂಥ ಮೋದಿ ಎಷ್ಟು ಹಣವನ್ನು ಸ್ವಿಸ್ ಬ್ಯಾಂಕ್ ತಂದ್ರು.
ತರಲಿಕ್ಕೆ ಆಗ್ಲಿಲ್ಲ. ಅದು ಸುಳ್ಳು ಅನ್ನುವಂಥದ್ದು ನನಗೆ ಗೊತ್ತಾದಾಗ ಇವ್ರನ್ನ ಮತ್ತೆ ಹೇಗೆ ಮರಣ ಮಾಡೋದು? ದೇಶದಲ್ಲಿಟ್ಟ ಕಪ್ಪು ಹಣವನ್ನು ನಾವು ಹೊರಗೆ ತರ್ತೇವೆ, ವಿದೇಶದ ಕಪ್ಪು ಹಣ ಮುಗಿತು, ಅದನ್ನು ತರಲಿಕ್ಕೆ ಆಗಿಲ್ಲ, ದೇಶದ ಕಪ್ಪು ಹಣವನ್ನು ತರ್ತೇನೆ ಅಂತ ಹೇಳಿ ಇವರು ನೋಟು ಬಂದ್ ಮಾಡಿ ಒಂದು ಬೆಳಿಗ್ಗೆ ಆಗುವಾಗ ನೋಟು ರದ್ದಾಯಿತು. ಹೇಳಿದ್ರು ಎಲ್ಲ ದೇಶದ ಕಪ್ಪು ಹಣವನ್ನ ತಂದು ಬಿಡ್ತೇವೆ ಅಂತೇಳಿ 150 ಜನ ಸತ್ರು. ತನ್ನ ಹಣದವನ್ನು ಪಡೆಯಲಿಕ್ಕೆ ಕ್ಯೂ ನಿಂತು ಎಷ್ಟು ಜನ ಸತ್ರು? 150 ಜನ ಸತ್ರು ತನ್ನ ಹಣವನ್ನು ಪಡೆಯಲಿಕ್ಕಾಗಿ. ರಾತ್ರಿ ಹಗಲು ನಿದ್ದೆ ಬಿಟ್ಟು ಬೆಳಗಾನ ಜಾವದವರೆಗೆ ಕ್ಯೂ ನಿಂತಿರ್ತಕ್ಕಂಥದ್ದು ನಾವು ಟಿವಿಯಲ್ಲಿ ಪತ್ರಿಕೆಯಲ್ಲಿ ನೋಡಿದ್ದೇವೆ. ಆದ್ರೆ ಏನೇ ಸ್ವಾಮಿ ಫಲಿತಾಂಶ ಏನು? ಒಂದು ಗಾದೆಯ ಮಾತಿದೆ, ಗುಡ್ಡೆ ಅಗೆದು ಇಲಿ ಹಿಡ್ದ ಅಂತೇಳಿ. ಆದ್ರೆ ಮೋದಿ ಸಾಹೇಬರು ಗುಡ್ಡ ಆಗಿದ್ರೆ ಇಲಿ ಕೂಡ ಸಿಗ್ಲಿಲ್ಲ. ಎಲ್ಲಾ ದೇಶದ ಹಣ ಮತ್ತೆ ಬ್ಯಾಂಕಿಗೆ ಜಮಾ ಆಯಿತು. ಕಪ್ಪು ಹಣ ಸಿಗ್ಲಿಲ್ಲ. ಕೆಲವೊಂದಿಗೆ ಈ ನೋಟ್ ಬಂದ್ ಮಾಡುವಂತದ್ದು ಮೊದಲೇ ಗೊತ್ತಿತ್ತು. ಬ್ಯಾಂಕಿನ ಅರ್ಥ ವ್ಯವಸ್ಥೆಯನ್ನೇ ಬುಡಮೇಲು ಮಾಡತಕ್ಕಂತ ಕೆಲಸ ಇದರಿಂದ ಆಯಿತು. ನಿಮ್ಮ ಗಮನಕ್ಕೆ ನಾನು ತರ್ತೇನೆ, ಜಗತ್ತಿನ ಅನೇಕ ಬ್ಯಾಂಕ್ಗಳು ದಿವಾಳಿ ಆಯಿತು. ಅಮೆರಿಕದಂತಹ ದೊಡ್ಡ ದೇಶದಲ್ಲಿ 30-35 ಬ್ಯಾಂಕ್ಗಳು ದಿವಾಳಿ ಆಯಿತು. ಭಾರತದಲ್ಲಿ ಒಂದೇ ಒಂದು ಬ್ಯಾಂಕ್ ದಿವಾಳಿ ಆಗಲಿಲ್ಲ. ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಮಂತ್ರಿಯಾಗಿ, ಒಬ್ಬ ಅರ್ಥಶಾಸ್ತ್ರಜ್ಞನಾಗಿ, ಪ್ರಪಂಚದ ಅತ್ಯಂತ ದೊಡ್ಡ ಅರ್ಥಶಾಸ್ತ್ರದ ಬಗ್ಗೆ ತಿಳುವಳಿಕೆ ಇದ್ದಂತ ಪ್ರಧಾನಮಂತ್ರಿ ನಮ್ಮ ಅರ್ಥ ವ್ಯವಸ್ಥೆಯನ್ನು ಅಷ್ಟು ಕರಾರುವಕ್ಕಾಗಿಟ್ಟಿರ್ತಕ್ಕಂಥ ಮಾತ್ರವಲ್ಲ, ಶ್ರೀಮತಿ ಇಂದಿರಾ ಗಾಂಧಿ ದೂರದೃಷ್ಟಿಯ ಪರಿಣಾಮವಾಗಿ ಈ ಬ್ಯಾಂಕಿಗೆ ರಾಷ್ಟ್ರೀಕರಣ ಮಾಡುವುದರ ಮೂಲಕ ಬಹುಶಃ ಬ್ಯಾಂಕಿನ ಸ್ಥಿರತೆಯನ್ನ ರಿಸರ್ವ್ ಬ್ಯಾಂಕಿನ ಹತೋಟಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿ ಬಹುಶಃ ಬ್ಯಾಂಕಿನ ಇತಿಹಾಸದಲ್ಲಿ ಇವತ್ತು ಬ್ಯಾಂಕು ಪ್ರಪಂಚದ ಎಲ್ಲೇ ಯಾವುದೇ ಮೂಲೆಯಲ್ಲಿ ದಿವಾಳಿ ಆದರೂ ಕೂಡ ಭಾರತದ ಬ್ಯಾಂಕು ಸ್ಥಿರವಾಗಿ ಉಳಿಯತಕ್ಕಂಥ ಕೆಲಸವನ್ನು ಮಾಡಿದವರು ಶ್ರೀಮತಿ ಇಂದಿರಾ ಗಾಂಧಿ ಅವರ ದೂರದೃಷ್ಟಿಯ ಪರಿಣಾಮ ಅಂತ ಹೇಳ್ತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಬ್ಯಾಂಕು ಶ್ರೀಮಂತರಿಗೆ ಮಾತ್ರ ಪ್ರವೇಶ ಇರ್ತಕ್ಕಂಥ ಕಾಲ ಇತ್ತು. ಬ್ಯಾಂಕ್ ರಾಷ್ಟ್ರೀಕರಣ ಆದಾಗ ಎಲ್ಲ ಜನರಿಗೆ, ಬಡವರಿಗೆ ಆ ಬ್ಯಾಂಕಿಗೆ ಪ್ರವೇಶ ಮಾಡತಕ್ಕಂಥ ಅವಕಾಶ ಬಂದಿರತಕ್ಕಂಥದ್ದು ತಾವು ಗಮನಿಸಿದ್ದೀರಿ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು ಬಡವರಿಗೆ ತೊಂದರೆ ಮಾಡಿ ಶ್ರೀಮಂತರ ಪರವಾಗಿ ಚೌಕಿದಾರಿ ಯಾರು ಅಂತ ಹೇಳಿದ್ರೆ, ಇವತ್ತು ನಿಮ್ಮ ಬಡವರ ಮನೆಯಲ್ಲಿ ಚೌಕಿದಾರ ಬೇಕಾ? ಕಾವಲ್ಗಾರ ನಿಮ್ಮ ಮನೆಗೆ ಬೇಕಾ? ಇಲ್ಲಿ ಯಾರಿದ್ದಾರೆ ಕಾವಲ್ಗಾರ ಇಟ್ಕೊಂಡಿರ್ತಕ್ಕಂಥ ಜನ? ನಿಮ್ಮ ಮನೆಯಲ್ಲಿ ಯಾರು ಕಾವಲ್ಗಾರ ಇದ್ದಾರ? ನಿಮ್ಮ ಮನೆಯ ಎದುರುಗಡೆ ಕಾವಲ್ಗಾರ ಇಲ್ಲ. ಕಾವಲ್ಗಾರ ಇರುವುದು ಈ ದೇಶದ ಕೋಟ್ಯಾಧೀಶರ, ಬಂಡವಾಳಶಾಹಿಗಳ, ಶ್ರೀಮಂತರ, ಜಮೀನ್ದಾರರ, ಕೋಟ್ಯಾಧಿಪತಿಗಳ, ಉದ್ದಿಮೆದಾರರ ಮನೆ ಎದುರುಗಡೆ ಚೌಕಿದಾರ ಇರ್ತಾರೆ. ಈ ಚೌಕಿದಾರ ಬಡವರ ಪರವಾಗಿ ಕೆಲಸ ಮಾಡಿದ ಚೌಕಿದಾರ ಅಲ್ಲ. ಇವರು ಬಂಡವಾಳಶಾಹಿಗಳ ಚೌಕಿದಾರ, ಬಂಡವಾಳಶಾಹಿಗಳ ಹಿತವನ್ನ ಕಾಯತಕ್ಕಂತ ಚೌಕಿದಾರ. ಉದಾಹರಣೆಗೆ ಇವತ್ತು ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದ್ರೆ ಮಾಡಲಿಲ್ಲ. ಆದರೆ ಉದ್ದಿಮೆದಾರರ ಸಾಲವನ್ನ ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಆ ಶ್ರೀಮಂತರ ಹಣವನ್ನ ಮನ್ನಾ ಮಾಡತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಚೌಕಿದಾರ ಅನ್ನುವುದಕ್ಕೆ ಇವತ್ತು ಮೋದಿಯವರು ಶ್ರೀಮಂತರ ಪರವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಬಹುಶಃ ಅನೇಕ ವಿಚಾರಗಳ ಮಾತಾಡಿದ್ದೇವೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಕಾಂಗ್ರೆಸ್ ಪಕ್ಷ ಈ ದೇಶ ಬಡವರಿಗಾಗಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷ, ಸಾಮಾಜಿಕ ವಂಚಿತರಾದ ದುರ್ಬಲವರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಪಕ್ಷ. ಬಹುಶಃ ಸಮಯ ಮೀರುತ್ತಾ ಇದೆ. ಡಿ ಕೆ ಶಿವಕುಮಾರ್ ಮಾತಾಡಲಿಕ್ಕೆ ಇದ್ದಾರೆ. ಅದರ